ಹಿಮಾಲಯದ ಮೈ ಕೊರೆಯುವ ಚಳಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ 11,000 ಅಡಿ ಎತ್ತರದಲ್ಲಿರುವ ಕೇದಾರನಾಥ ಗರ್ಭಗುಡಿಯೊಳಗೆ ನೀವು ಹೆಜ್ಜೆ ಇಡುತ್ತಿದ್ದಂತೆ ಆ ದೃಶ್ಯ ನಿಮ್ಮನ್ನ ನಿಜಕ್ಕೂ ಬೆರಗುಗೊಳಿಸುತ್ತದೆ. ಯಾಕಂದ್ರೆ ಅಲ್ಲಿ ನೀವು ನೋಡಲು ಬಯಸುವ ಸಾಂಪ್ರದಾಯಿಕ ಶಿವಲಿಂಗವಲ್ಲ, ಬದಲಿಗೆ ಒಂದು ಬೃಹತ್ ಗೂಳಿಯ ಡುಬ್ಬದ ಆಕಾರದ ಕಲ್ಲಿನ ಬಂಡೆ. ಹೌದು, ಜಗತ್ತಿನ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ಶಿವಲಿಂಗವು ನಿಖರವಾಗಿ ಗೂಳಿಯ ಬೆನ್ನಿನ ಮೇಲಿರುವ ಡುಬ್ಬ, ಅಂದ್ರೆ ಇಂಗ್ಲಿಷ್ನಲ್ಲಿ ನಾವೇನು ಹಂಪ್ ಅಂತ ಕರಿತೇವಿ, ಆ ಒಂದು ಆಕಾರದಲ್ಲಿದೆ. ಇದರ ಹಿಂದೆ ಮಹಾಭಾರತ ಕಾಲದ ಒಂದು ರೋಮಾಂಚನ ಕಥೆ ಅಡಗಿದೆ. ಹೌದು ಸ್ನೇಹಿತರೆ, ಕುರುಕ್ಷೇತ್ರದ ಯುದ್ಧದ ನಂತರ ಪಾಂಡವರು ತಮ್ಮ ಜ್ಞಾತಿಯನ್ನ ಕೊಂದ ಪಾಪದಿಂದ ಅಂದ್ರೆ ಗೋತ್ರ ಹತ್ಯೆ ಮುಕ್ತಿ ಪಡೆಯಲು ಶಿವನ ದರ್ಶನಕ್ಕಾಗಿ ಹಿಮಾಲಯದತ್ತ ಹೊರಡುತ್ತಾರೆ. ಆದರೆ ಪಾಂಡವರ ಮೇಲಿನ ಕೋಪದಿಂದಾಗಿ ಶಿವನು ಅವರಿಗೆ ದರ್ಶನ ನೀಡಲು ಇಷ್ಟಪಡುವುದಿಲ್ಲ. ಹೀಗಾಗಿ ಶಿವನು ಇವರಿಂದ ತಪ್ಪಿಸಿಕೊಳ್ಳಲು ಒಂದು ಗೂಳಿಯ ಅಂದ್ರೆ ನಂದಿಯ ರೂಪವನ್ನು ಧರಿಸಿ ಹಿಮಾಲಯದ ಗುಪ್ತಕಾಶಿಯಲ್ಲಿ ಮೇಯುತ್ತಿದ್ದ ಇತರ ಜಾನುವಾರುಗಳ ಜೊತೆ ಹಿಂಡಿಗೆ ಹೋಗಿ ಸೇರಿಕೊಳ್ಳುತ್ತಾನೆ. ತಕ್ಷಣವೇ ಇದನ್ನ ಗ್ರಹಿಸಿದ ಭೀಮನು ತನ್ನ ಬೃಹತ್ ರೂಪವನ್ನ ತೆರೆದು 2 ಪರ್ವತಗಳ ನಡುವೆ ಕಾಲುಗಳನ್ನ ಅಗಲಿಸಿ ನಿಲ್ಲುತ್ತಾನೆ. ಎಲ್ಲಾ ದನಕರಗಳು ಭೀಮನ ಕಾಲ ಕೆಳಗೆ ಹಾದು ಹೋಗುತ್ತವೆ. ಆದರೆ ಶಿವನ ರೂಪದಲ್ಲಿದ್ದ ಆ ಅಪರೂಪದ ಗೂಳಿ ಮಾತ್ರ ಹಾದು ಹೋಗುವುದನ್ನ ನಿರಾಕರಿಸುತ್ತದೆ. ಭೀಮನು ಆ ಗೂಳಿಯನ್ನ ಹಿಡಿಯಲು ಮುಂದಾದಾಗ ಶಿವನು ಭೂಮಿಯೊಳಗೆ ಮರೆಯಾಗುತ್ತಾ ಅಂದರೆ ಮುಳುಗಲು ಪ್ರಾರಂಭಿಸುತ್ತಾನೆ. ತಕ್ಷಣವೇ ಎಚ್ಚೆತ್ತ ಭೀಮನು ಗೂಳಿಯ ಬೆನ್ನಿನ ಭಾಗವನ್ನ ಅಂದರೆ ಡುಬ್ಬವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಭೀಮನ ಶಕ್ತಿ ಮತ್ತು ಧೈರ್ಯಕ್ಕೆ ಒಲಿದ ಶಿವನು ಅದೇ ಡುಬ್ಬದ ಆಕಾರದಲ್ಲಿ ಕೇದಾರನಾಥದಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದ್ದಾನೆ ಅಂತ ಪುರಾಣಗಳು ಸಾರುತ್ತವೆ. ಗೂಳಿಯ ಉಳಿದ ಭಾಗಗಳು ಉತ್ತರಾಖಂಡದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತ್ಯಕ್ಷವಾಗುತ್ತವೆ. ಇವುಗಳನ್ನ ಒಟ್ಟಾರೆ ಪಂಚಕೇದಾರ ಅಂತ ಕರೆಯಲಾಗುತ್ತದೆ. ಅದರಲ್ಲಿ ಮೊದಲನೆಯದು ಕೇದಾರನಾಥ ಅಂದ್ರೆ ಗೂಳಿಯ ಡುಬ್ಬದ ಬೆನ್ನಿನ ಭಾಗ, ಮಧ್ಯಮಹೇಶ್ವರ ಇದು ಗೂಳಿಯ ಹೊಟ್ಟೆಯ ಭಾಗ, ತುಂಗನಾಥ ಇದು ಗೂಳಿಯ ಭುಜಗಳು, ರುದ್ರನಾಥ ಇದು ಶಿವನ ಮುಖವಾಗಿದೆ, ಮುಂದೆ ಇರುವುದು ಕಲ್ಪೇಶ್ವರ ಇದು ಶಿವನ ಜಟೆಯಾಗಿದೆ ಅಂದ್ರೆ ಕೂದಲು. ಇಂದಿಗೂ ನೀವು ಕೇದಾರನಾಥ ದೇವಸ್ಥಾನ ಒಳಗೆ ಹೋದರೆ ಭೀಮನು ಗಿಡದ ಬೇರಿನಂತೆ ಗಟ್ಟಿಯಾಗಿ ಹಿಡಿದಿದ್ದ ಆ ತ್ರಿಕೋನಾಕಾರದ ಬೃಹತ್ ಡುಬ್ಬದ ರೂಪದ ಶಿವಲಿಂಗವನ್ನು ನೀವು ಕಣ್ಣಾರೆ ಕಣ್ತುಂಬಿಕೊಳ್ಳಬಹುದು. ವಿಜ್ಞಾನಿಗಳ ಪ್ರಕಾರ ಹಾಗೂ ಇತಿಹಾಸಕಾರರ ಪ್ರಕಾರ ಈ ಕೇದಾರನಾಥ ದೇವಸ್ಥಾನ 400 ವರ್ಷಗಳ ಕಾಲ ಹಿಮಪಾತದಲ್ಲಿ ಅಡಗಿ ಹೋಗಿತ್ತು. ಇಷ್ಟು ವರ್ಷ ಈ ದೇವಸ್ಥಾನ ಹಿಮಪಾತದಲ್ಲಿ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಚೂರು ಏನೂ ಆಗಿರಲಿಲ್ಲ. ಇದೇ ಕಾರಣದಿಂದಾಗಿ 2013ರಲ್ಲಿ ಆದಂತಹ ಜಲಪ್ರಳಯ ಕೂಡ ಈ ದೇವಸ್ಥಾನಕ್ಕೆ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ. ಇದರ ಹಿಂದಿನ ಕಾರಣವನ್ನು ಕೆದಕಿದಾಗ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜೋಶಿಯವರು ಹೇಳುವ ಪ್ರಕಾರ ಇದು 400 ವರ್ಷ ಹಿಮಪಾತದಲ್ಲಿ ಇದ್ದರೂ ಕೂಡ ಇದು ಸುರಕ್ಷಿತವಾಗಿ ಇರಲು ಹಲವಾರು ಕಾರಣಗಳಿವೆ. 400 ವರ್ಷ ಹಿಮದಲ್ಲಿ ಇದ್ದು ಹಿಮ ಕರಗಿ ಆಗ ಮತ್ತೆ ಈ ದೇವಸ್ಥಾನ ಗೋಚರಿಸಿತು. ಈ ದೇವಸ್ಥಾನದ ಒಳಗಡೆ ಇದ್ದಂತಹ ಹಿಮದ ನಿಶಾನೆಗಳು ಕೂಡ ಈಗಲೂ ನಿಮಗೆ ನೋಡಲು ಸಿಗುತ್ತದೆ ಎಂದು ಅವರು ಉಲ್ಲೇಖಿಸುತ್ತಾರೆ. ಈ ಗುರುತುಗಳಿಂದಲೇ ಗೊತ್ತಾಗುತ್ತೆ ಈ ದೇವಸ್ಥಾನ 400 ವರ್ಷ ಕಾಲ ಹಿಮದಲ್ಲಿ ಅಡಗಿತ್ತು ಎಂದು. ಡಾಕ್ಟರ್ ಜೋಶಿ ಹೇಳುವ ಪ್ರಕಾರ ಕ್ರಿಸ್ತಿ ಶಕ 13ರಿಂದ 17ನೇ ಶತಮಾನದಲ್ಲಿ ಒಂದು ಚಿಕ್ಕ ಹಿಮಯುಗ ಆರಂಭವಾಗಿತ್ತು. ಅದೇ ಸಮಯದಲ್ಲಿ ಹಿಮಾಲಯದ ಈ ಭಾಗ ಸಂಪೂರ್ಣವಾಗಿ ಹಿಮದಿಂದ ಆವರಿಸಿತ್ತು. ಆ ಆವರಿಸಿದ ಜಾಗದಲ್ಲೇ ಈ ಕೇದಾರನಾಥ ಧಾಮ ಕೂಡ ಇತ್ತೆಂದು ಅವರು ಹೇಳುತ್ತಾರೆ. ಇನ್ನೊಂದು ಸಂಶೋಧನೆಯ ಪ್ರಕಾರ ಈ ದೇವಸ್ಥಾನ ಗ್ಲೇಷಿಯರ್ಸ್ಗಳಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ಎಂದು ನಂಬಲಾಗಿದೆ. ಇದೇ ಕಾರಣದಿಂದಾಗಿ ಈ ದೇವಸ್ಥಾನದ ಕಲ್ಲುಗಳ ಮೇಲೆ ಈಗಲೂ ಆ ಗುರುತುಗಳು ಕಾಣುತ್ತವೆ. ಈ ಗ್ಲೇಷಿಯರ್ಗಳು ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತಾನೆ ಇರುತ್ತವೆ. ಆ ಗ್ಲೇಷಿಯರ್ಗಳ ಗಾತ್ರ ಹಾಗೂ ತೂಕ ತುಂಬಾನೇ ಜಾಸ್ತಿ ಇರುತ್ತದೆ. ಇವುಗಳ ಚಲನವಲನದೊಂದಿಗೆ ಭೂಮಿಯು ಕೂಡ ಅವುಗಳೊಂದಿಗೆ ಚಲನೆಯನ್ನು ಕಾಣುತ್ತದೆ. ಆದ್ದರಿಂದ ಭೂಮಿಯು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ. ಹೇಗೆ ಪ್ರಳಯವಾದಾಗ ಪ್ರಳಯದಲ್ಲಿ ಮುಳುಗಿದಂತಹ ಪ್ರದೇಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತವೆಯೋ ಅದೇ ರೀತಿ ಆಗಿನ ಸಮಯದಲ್ಲಿ ನಡೆದಿದ್ದು ಅದೇ. ಇದರಿಂದಲೇ ಈಗ ನೀವು ವಿಚಾರ ಮಾಡಿ ಸ್ನೇಹಿತರೆ,
400 ವರ್ಷಗಳ ಕಾಲ ಇಂತಹ ಹಿಮಪಾತದಲ್ಲಿ ಸಿಕ್ಕಿದ ದೇವಸ್ಥಾನಕ್ಕೂ ಆವಾಗಲೂ ಕೂಡ ಏನೂ ಆಗಿರಲಿಲ್ಲ ಅಂದ ಮೇಲೆ 2013 ನಡೆದಂತಹ ಜಲಪ್ರಳಯದಲ್ಲಿ ಸಿಕ್ಕ ಮೇಲೂ ಈ ದೇವಸ್ಥಾನಕ್ಕೆ ಒಂದು ಚೂರು ಏನೂ ಆಗಲಿಲ್ಲ. ಈ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಈ ದೇವಸ್ಥಾನದ ಮೇಲೆ ಸಂಶೋಧನೆ ಮಾಡಿದಾಗ ಗೊತ್ತಾಗುತ್ತದೆ ಎಂದು ಡಾಕ್ಟರ್ ಜೋಶಿ ಉಲ್ಲೇಖಿಸುತ್ತಾರೆ. ಹಿಮ ಮತ್ತು ಕಲ್ಲುಗಳ ನಡುವೆ ನಡೆದಂತಹ ಘರ್ಷಣೆಯು ಈ ದೇವಸ್ಥಾನದ ಕಲ್ಲುಗಳಲ್ಲಿ ಕಾಣಬಹುದೆಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಎಂತಹ ಹಿಮಪಾತವಾದರೂ ಈ ಲಿಂಗದ ಮೇಲೆ ಮಾತ್ರ ಯಾವ ರೀತಿಯ ಪರಿಣಾಮ ಕೂಡ ಆಗಿರಲಿಲ್ಲ. ಇಲ್ಲಿಯ ಭಕ್ತರು ಇದನ್ನು ನಂಬುತ್ತಾರೆ. ಆದರೆ ಇನ್ನೊಂದು ವಿಶೇಷತೆ ಅಂದರೆ ವಿಜ್ಞಾನಿಗಳು ಕೂಡ ಇದನ್ನು ಶಿವನ ಲೀಲೆ ಎಂದೇ ನಂಬುತ್ತಾರೆ. ಇದರ ಜೊತೆಗೆ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಜಿಯಾಲಜಿ ತಂಡ ಇತ್ತೀಚೆಗೆ ಲೈಕಾಮೆಟ್ರಿ ಡೇಟಿಂಗ್ ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಲೈಕಾಮೆಟ್ರಿ ಡೇಟಿಂಗ್ ಟೆಸ್ಟಿಂಗ್ ಅಂದರೆ ಒಂದು ವಸ್ತುವಿನ ಸಮಯವನ್ನು ಗೊತ್ತು ಹಿಡಿಯುವುದೆಂದು ಅರ್ಥ. ಈ ಒಂದು ಟೆಸ್ಟಿಂಗ್ ಮುಖಾಂತರವೇ ಗೊತ್ತಾಗಿದ್ದು ಈ ದೇವಸ್ಥಾನ 8ನೇ ಶತಮಾನದಲ್ಲಿ ಕಟ್ಟಿರಬಹುದೆಂದು. ಇದರಿಂದಲೇ ಇತಿಹಾಸ ಹೇಳಿದ್ದು ನಿಜ ಎಂದು ಗೊತ್ತಾಗುತ್ತದೆ. ಇತಿಹಾಸದಲ್ಲಿ ನಿಖರವಾಗಿ ಬರೆಯಲಾಗಿದೆ, ಈ ದೇವಸ್ಥಾನವನ್ನು ಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದರೆಂದು. ಅಂದರೆ ಹಿಮಯುಗ ಬರುವುದಕ್ಕಿಂತ ಮೊದಲೇ 600 ವರ್ಷಗಳ ಹಿಂದೆಯೇ ಈ ದೇವಸ್ಥಾನವನ್ನು ಕಟ್ಟಲಾಗಿತ್ತೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇಂತಹ ಗ್ಲೇಷಿಯರ್ಸ್ಗಳು ಇದ್ದಂತಹ ಜಾಗದಲ್ಲಿ ಯಾವುದೇ ಒಂದು ಚಿಕ್ಕ ಮನೆ ಕಟ್ಟುವುದಾಗಲಿ ಅದೊಂದು ದೊಡ್ಡ ಪರಿಶ್ರಮವೇ. ಇಂಥ ಜಾಗದಲ್ಲಿ ಈ ದೇವಸ್ಥಾನ ಕಟ್ಟಿರುವುದೆಂದರೆ ಅದು ಅದ್ಭುತ ಇಂಜಿನಿಯರಿಂಗ್ ತಂತ್ರಜ್ಞಾನವೇ ಎಂದು ನಂಬಲಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಬಳಸಲಾಗಿರುವಂತಹ ಕಲ್ಲುಗಳು. ಈ ಕಲ್ಲುಗಳನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಬಳಸಿಯೇ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಇದೇ ಕಾರಣಕ್ಕೆ ಎಂತಹ ಗ್ಲೇಷಿಯರ್ಗಳು ಬಂದರೂ, ಎಂತಹ ಹಿಮಪಾತ ಬಂದರೂ, ಎಂತಹ ಜಲಪ್ರಳಯ ಬಂದರೂ ಸಹಿತ ಈ ದೇವಸ್ಥಾನವನ್ನು ನಷ್ಟ ಮಾಡಲು ಸಾಧ್ಯವೇ ಇಲ್ಲ ಎಂದು. ಸ್ನೇಹಿತರೆ, ಇದರಿಂದಲೇ ನೀವು ನಿರ್ಧಾರ ಮಾಡಬಹುದು, ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಬಳಸುತ್ತಿದ್ದಂತಹ ತಂತ್ರಜ್ಞಾನ ಎಷ್ಟು ಮುಂದುವರೆದ ತಂತ್ರಜ್ಞಾನ ಆಗಿತ್ತು ಎಂದು. ಇವತ್ತಿನ ಕಾಲದಲ್ಲಿ ವಿಜ್ಞಾನ ಇಷ್ಟು ಮುಂದುವರೆದರೂ ಸಹಿತ ಇವತ್ತು ಕಟ್ಟಿರುವಂತಹ ಯಾವುದೇ ರೀತಿಯ ಕಟ್ಟಡಗಳು 50 ವರ್ಷಕ್ಕಿಂತ ಹೆಚ್ಚಿಗೆ ಬಾಳುವುದಿಲ್ಲ. ಎಂತಹ ಸಿಮೆಂಟ್ ಅನ್ನು, ಎಂತಹ ಕಬ್ಬಿಣವನ್ನು, ಯಾವುದೇ ತರದ ಹೊಸ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಪ್ರಕೃತಿಯ ಮುಂದೆ ಏನು ಮಾಡಲು ಸಾಧ್ಯವಿಲ್ಲ. ಸುನಾಮಿ ಬಂದಾಗ ಹಲವಾರು ಕಟ್ಟಡಗಳು, ಹಲವಾರು ಪ್ರದೇಶಗಳೇ ಕೊಚ್ಚಿಕೊಂಡು ಹೋಗಿದ್ದವೆ. ಯಾಕೆ? ಕೇದಾರನಾಥದಲ್ಲಿಯೇ ಕಟ್ಟಿದಂತಹ ಹಲವಾರು ಅಂಗಡಿಗಳು ಕೂಡ ನಾಶವಾಗಿ ಹೋಗಿವೆ. ಇದಕ್ಕೆ ಸ್ನೇಹಿತರೆ ಅನ್ನೋದು ಹಿಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇರುವಂತಹ ಈ ಅದ್ಭುತ ವ್ಯತ್ಯಾಸ. ಇದೇ ಕಾರಣಕ್ಕೆ 2013ರಲ್ಲಿ ಜಲಪ್ರಳಯ ಆದರೂ ಕೂಡ ಈ ದೇವಸ್ಥಾನಕ್ಕೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಈ ದೇವಸ್ಥಾನದ ಹಿಂದುಗಡೆ ಸರಿಯಾಗಿ ಅತಿ ದೊಡ್ಡ ಕಲ್ಲು ಬಂದು ನಿಂತುಕೊಳ್ಳುತ್ತದೆ. ಇದೇ ಕಾರಣದಿಂದ ಈ ದೇವಸ್ಥಾನವನ್ನು ಪ್ರಳಯದಿಂದ ರಕ್ಷಿಸಿದ್ದು ಉಂಟು. ಇದು ಹಿಮಾಲಯದಿಂದ ಅಷ್ಟು ದೂರ ಪ್ರಳಯದಲ್ಲಿ ಚಲಿಸಿ ಬಂದರೂ ಈ ದೇವಸ್ಥಾನದ ಸ್ವಲ್ಪ ದೂರವೇ, ಅಂದರೆ 5 ಮೀಟರ್ ದೂರವೇ ಈ ಬಂಡೆ ಬಂದು ನಿಲ್ಲುತ್ತದೆ. ಯಾಕೆ? ಅಷ್ಟು ದೂರ ಕ್ರಮಿಸಿದ ಈ ಬಂಡೆ ಇನ್ನು 5 ಮೀಟರ್ ಮುಂದೆ ಬರಲು ಸಾಧ್ಯವಾಗಿರಲಿಲ್ಲ. ಇದನ್ನು ನೀವು ವಿಜ್ಞಾನ ಅನ್ನುತ್ತೀರಾ, ಅಥವಾ ದೇವರ ಲೀಲೆ ಅನ್ನುತ್ತೀರಾ, ಅಥವಾ ಪ್ರಕೃತಿಯ ನಿಯಮ ಅನ್ನುತ್ತೀರಾ? ಈ ವಿಚಾರವನ್ನು ವಿಚಾರ ಮಾಡಲು ನಾನು ನಿಮಗೆ ಬಿಟ್ಟಿದ್ದೇನೆ. ನಿಮಗೆ ಏನು ಅನ್ನಿಸುತ್ತದೆಯೋ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.